57 ಅರ್ಜಿ ಸುಮಾರು ಉಳ್ಕೊಂಡಿದೆ, ಅದನ್ನ ಪರಾಮರ್ಶೆ ಮಾಡ್ತಾ ಇದ್ದೀವಿ. ಕೂಡಲೇ ಅದನ್ನ ನಾಳೆ ತೊಗೊಂಡಿದ್ದೀವಿ, ಕೈ ತೊಗೊಂಡಿದ್ದೀವಿ. ಇನ್ನು ಡಿಸೆಂಬರ್ ಒಳಗಡೆ ಬಗರ್ಕುಂ ಸಾಗುವಳಿ ಚೀಟಿ ಕೂಡ ರೆಡಿ ಮಾಡಿದ್ದೀವಿ. ಡಿಸೆಂಬರ್ ವೇಳೆಗೆ ತುರುವೇಕೆರೆ ತಾಲೂಕಿನಲ್ಲಿ 57 ನಮೂನೆ ಅರ್ಜಿದಾರರಿಗೆ ಸಾಗುವಳಿ ಚೀಟಿ ವಿತರಿಸುವ ವಿಶ್ವಾಸವಿದೆ ಎಂದು ಶಾಸಕ ಮಸಾಲ ಜಯರಾಮ್ ಹೇಳಿದರು. ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ಸುದ್ದಿಗಾರರೊಂದಿಗೆ ಗುಬ್ಬಿ ಪಟ್ಟಣದಲ್ಲಿ ಮಾತನಾಡಿ, ನಮ್ಮ ತುರುವೇಕೆರೆ ತಾಲೂಕಿನಲ್ಲಿ 57 ನಮೂನೆ ಅರ್ಜಿ ಬಾಕಿ ಉಳಿದಿದ್ದು ಅವುಗಳನ್ನು ಪರಾಮರ್ಶೆ ಮಾಡಿ ಬರುವ ಡಿಸೆಂಬರ್ ವೇಳೆಗೆ ಅರ್ಜಿ ಸಲ್ಲಿಸಿರುವ ಅರ್ಹ ಫಲಾನುಭವಿಗಳಿಗೆ ಸಾಗುವಳಿ ಚೀಟಿಗಳನ್ನು ಮಂಜೂರು ಮಾಡಿಕೊಡಲಾಗುವುದು ಎಂದರು. ಇನ್ನು ತುರುವೇಕೆರೆ ತಾಲೂಕಿನಲ್ಲಿ ಯಾವುದೇ ಅವ್ಯವಹಾರಗಳು ನಡೆದಿರುವುದಿಲ್ಲ. 2017 ಹಿಂದೆ ನಡೆದಿದ್ದು ಅವುಗಳನ್ನು ವಿಭಾಗಾಧಿಕಾರಿಗಳಿಗೆ ಪರಿಶೀಲನೆ ಮಾಡಲು ಕೊಟ್ಟಿದ್ದೆವು. ಅವುಗಳಲ್ಲಿ 915 ಅರ್ಜಿಗಳನ್ನು ನಾನೇ ಖುದ್ದು ವಜಾ ಮಾಡಿರಿಸುತ್ತೇನೆ. ನನ್ನ ಗುಬ್ಬಿ ತಾಲೂಕಿನ ಸಿಎಸ್ಪುರ ಭಾಗದಲ್ಲಿ ಯಾವುದೇ ಅವ್ಯವಹಾರಗಳು ನಡೆದಿರುವುದಿಲ್ಲ, ಏಕೆಂದರೆ ನನ್ನ ಭಾಗದಲ್ಲಿ ಹಿಡಿತ ಸಾಧಿಸಿದ್ದೇನೆ ಎಂದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಅವ್ಯವಹಾರ ಆಗಿದೆ, ನಮ್ಮ ಯಾವ ಆಗಿಲ್ಲ ಸರ್, ನನ್ನ ಹೋಬಳಿ ಯಾವ ಆಗಿಲ್ಲ ಸರ್. ನಮ್ಮ ಸಿಎಸ್ಪುರ ಹೋಬಳಿ ಒಂದು ಆಗಿಲ್ಲ, ಯಾವುದೋ ಒಂದಾಗಿದ್ದು ಅದು ಕ್ಯಾನ್ಸರ್ ಆಗಿದೆ ಅಷ್ಟೇ ಹೊರತು ನಾವು ನಮ್ಮಲ್ಲಿ ಗುಬ್ಬಿ ತಾಲೂಕಿಗೆ ಸೇರ್ಕೊಂಡು ಸಹಿತ ನಮ್ಮಲ್ಲಿ ಆ ವ್ಯವಸ್ಥೆ ಮಾಡಿಲ್ಲ ಸರ್. ಯಾಕೆ ವ್ಯವಸ್ಥೆ ಆಗಿಲ್ಲ ಅಂತಂದರೆ ಇಲ್ಲಿ ನಾವು ಸಹಿತ ಹಿಡಿತ ಸಾಧಿಸ್ಕೊಂಡಿದ್ದೀವಿ, 4 ವರ್ಷ 5 ವರ್ಷದಿಂದ ಹಿಡಿತ ಸಾಧಿದ್ದೀವಿ, ಒಂದು ಸಹಿತ ಅವ್ಯವಹಾರ ಆಗಿಲ್ಲ ಸರ್. ತುರುವೇಕೆರೆ ತಾಲೂಕು ಒಳಗಡೆ ಬಗರ್ಕುಂದು ಇನ್ನೆಷ್ಟು 57 ಅರ್ಜಿ ಉಳ್ಕೊಂಡಿದೆ ಸರ್. 57 ಅರ್ಜಿ ಸುಮಾರು ಉಳ್ಕೊಂಡಿದೆ, ಅದನ್ನ ಪರಾಮರ್ಶೆ ಮಾಡ್ತಾ ಇದ್ದೀವಿ. ಕೂಡಲೇ ಅದನ್ನ ನಾಳೆ ತೊಗೊಂಡಿದ್ದೀವಿ, ಕೈ ತೊಗೊಂಡಿದ್ದೀವಿ. ಇನ್ನು ಡಿಸೆಂಬರ್ ಒಳಗಡೆ ಬಗರ್ಕುಂ ಸಾಗುವಳಿ ಚೀಟಿ ಕೂಡ ರೆಡಿ ಮಾಡಿದ್ದೀವಿ ಸರ್. ಜಮೀನು ಲಭ್ಯ ಇದೆ ನಿಮ್ಮ ಜಮೀನು ಲಭ್ಯ ಇದೆ ಸರ್. ಮನೆ ಅಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ, ಯಾವುದೂ ಆಗಿಲ್ಲ. ಆಗಿತ್ತು 2017-18 ಆಗಿದೆ, ಅದು ನಮಗೂ ಗೊತ್ತಿದೆ. ಅದಾದಮೇಲೆ ಅದನ್ನು AC ಕೋರ್ಟ್ಗೆ ಹಾಕಿ AC ಹತ್ರಕ್ಕೆ ನಾವು ಇದು ಮಾಡಿದ್ವಿ. AC ಎಲ್ಲ ಪೂರ್ತಿ ಎಲ್ಲ ಅದು ಪರಿಶೀಲನೆ ಮಾಡಿದ್ದಾರೆ. ಸುಮಾರು 900 ಅರ್ಜಿನ ಕ್ಯಾನ್ಸಲ್ ಮಾಡಿದ್ದಾರೆ ಸರ್. ನಾನೇ ಆಕ್ಸಿಡ್ ಕ್ಯಾನ್ಸಲ್ ಆಗಿದೆ. ತುರುವೇಕೆರೆ ತಾಲೂಕು ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್, ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.